ರಾಷ್ಟ್ರೀಯ ಹೆದ್ದಾರಿ 66ರ ಹೆಜಮಾಡಿ ಟೋಲ್ಗೇಟ್ ನಿರ್ಮಾಣಕ್ಕಾಗಿ ನಿವೇಶನ ಕಳೆದುಕೊಂಡಿದ್ದ ಸುಮಾರು 19 ಕುಟುಂಬಗಳು ಬೀದಿಯಲ್ಲಿದ್ದು, ಆರಂಭದಲ್ಲಿ ಅವರಿಗೆ ಮನೆ ನಿರ್ಮಾಣ ಕಾರ್ಯಗಳು ನಡೆದವಾದರೂ ಇದೀಗ ಸ್ಥಗಿತಗೊಂಡು ಸಂತ್ರಸ್ತರು ಬೀದಿಯಲ್ಲಿ ಜೀವಿಸುವ ಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂಬುದಾಗಿ ದಲಿತ ಮುಖಂಡ ಶೇಖರ್ ಹೆಜಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕಳೆದ 2 ವರ್ಷಗಳ ಹಿಂದೆ ಭೂಮಿ ಕಳೆದುಕೊಂಡ 19 ಕುಟುಂಬಗಳಿಗೆ ಗ್ರಾಮ ಪಂಚಾಯತ್ ಕಚೇರಿಯ ಬಳಿಯ ಸರ್ಕಾರಿ ಭೂಮಿಯಲ್ಲಿ ನಿರ್ಮಿತಿ ಕೇಂದ್ರ ಗುತ್ತಿಗೆ ವಹಿಸಿಕೊಂಡು ಮನೆ ಕಾಮಗಾರಿ ಆರಂಭಿಸಿದೆ. ಆದರೆ ಇದೀಗ ಕಳೆದ 6 ತಿಂಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು, ಮನೆ ನಿರ್ಮಾಣ ಗಗನ ಕುಸುಮವೋ ಎಂಬಂತಾಗಿದ್ದು, ಇದನ್ನೇ ನಂಬಿ ಬಾಡಿಗೆ ಮನೆಯಲ್ಲೋ ಸಂಬಂಧಿಗಳ ಮನೆಯಲ್ಲೋ ತಾತ್ಕಾಲಿಕವಾಗಿ ಜೀವಿಸುತ್ತಿದ್ದ ಟೋಲ್ಗೇಟ್ ಸಂತ್ರಸ್ತರು ಬೀದಿಗೆ ಬೀಳುವಂತಾಗಿದೆ. ನಿರ್ಮಾಣ ಹಂತದಲ್ಲಿದ್ದ ಮನೆಗಳು ಕೂಡ ಬಹಳ ಚಿಕ್ಕದಾಗಿದ್ದು, 2 ಮಕ್ಕಳನ್ನ ಹೊಂದಿದ ದಂಪತಿಗಳು ಜೀವಿಸುವುದು ಅಸಾಧ್ಯ ಎಂಬಂತಾಗಿದೆ. ಸಂತ್ರಸ್ತರ ಪರವಾಗಿ ಬೀದಿಗಿಳಿದು ಹೋರಾಟ ನಡೆಸಿದ ನಮ್ಮ ದಲಿತ ಸಂಘರ್ಷ ಸಮಿತಿಗೆ ಸಂದ ಜಯ ಇದಾಗಿದ್ರು, ಇದೀಗ ಕಾಮಗಾರಿ ಸ್ಥಗಿತಗೊಳಿಸಿ ಸಂತ್ರಸ್ತರಿಗೆ ಅನ್ಯಾಯವಾಗಿರುವುದರಿಂದ ಮತ್ತೆ ಹೋರಾಟ ಅನಿವಾರ್ಯವಾದಿತು ಎಂಬುದಾಗಿ ಶೇಖರ್ ಹೆಜಮಾಡಿ ಎಚ್ಚರಿಸಿದ್ದಾರೆ. ಆದರೆ ಇವತ್ತು ವರ್ಷ 2 ಕಳೆದರೂ ಕೂಡ ಮನೆ ನಿರ್ಮಾಣ ಆಗಲಿಲ್ಲ. ಇದನ್ನು ನಿರ್ಮಿತಿ ಕೇಂದ್ರದವರ ಮುಖಾಂತರ ಮನೆ ನಿರ್ಮಾಣ ಆಗ್ತಾ ಉಂಟು. ಬಹಳ ಒಂದು 2 ಕೊಠಡಿಯ ಸಣ್ಣ ಮನೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕುಟುಂಬಕ್ಕೆ ಬದುಕಲಿಕ್ಕೆ ಕೂಡ ಕಷ್ಟ ಉಂಟು. ಆದರೂ ಕೂಡ ಇವತ್ತು 2 ವರ್ಷ ಆದರೂ ಕೂಡ ಮನೆ ಕಾಮಗಾರಿ ಪೂರ್ತಿಗೊಂಡಿಲ್ಲ. ಹಾಗಾಗಿ ಇವತ್ತು 19 ಬಡ ಕುಟುಂಬ ಕೂಡ ಬಹಳ ಒಂದು ಅತಂತ್ರ ಸ್ಥಿತಿಯಲ್ಲಿ ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಜಮಾಡಿ ಗ್ರಾಮ ಪಂಚಾಯತ್ ಇದರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಆದಷ್ಟು ಶೀಘ್ರದಲ್ಲಿ ಮನೆ ನಿರ್ಮಾಣ ಮಾಡಿಕೊಡುವುದರ ಮೂಲಕ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಳ್ಬೇಕಂತೇಳಿ ನಾನು ಈ ಮೂಲಕ ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.